ಕಳೆದೊಂದು ತಿಂಗಳಿನಿಂದ ರಾಮನಗರದಲ್ಲಿ ಚಿರತೆಯ ಕಾಟ ಜೋರಾಗಿದೆ. ಆಹಾರಕ್ಕಾಗಿ ಕಾಡಿನಿಂದ ನಾಡಿಗೆ ಬಂದು ಮನೆಯಲ್ಲಿ ಚಿರತೆ ಸೆರೆಯಾಗಿರುವ ಘಟನೆ ನಡೆದಿದೆ. ಕಳೆದ ರಾತ್ರಿ ಜಾಲಮಂಗಲ ಗ್ರಾಮದ ನಾಗರಾಜು ಹಾಗೂ ರೇವಣ್ಣ ಎಂಬವರ ಮನೆಯಲ್ಲಿ ಚಿರತೆ ಸೆರೆಯಾಗಿದೆ. ರಾತ್ರಿ ಕುರಿ ಹಾಗೂ ನಾಯಿಯನ್ನ ಹಿಡಿಯಲು ಬಂದಿದ್ದ ಚಿರತೆಯನ್ನ ಮನೆಯವರು ನೋಡಿ ಕೂಡಲೇ ಮನೆಯಿಂದ ಹೊರಬಂದ ಎಲ್ಲರೂ ಚಾಣಕ್ಷತನದಿಂದ ಚಿರತೆಯನ್ನ ಮನೆಯೊಳಗೆ ಬಂಧಿಸಿದ್ದಾರೆ. ಈಗಾಗಲೇ ಮನೆಯಲ್ಲಿ ಬಂದಿಯಾಗಿರುವ ಚಿರತೆ ಸೆರೆಗೆ ಅರಣ್ಯ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದೆ. ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಮುಖಂ ಹೂಡಿದ್ದು ಬನ್ನೇರುಘಟ್ಟ ತಜ್ಞ ವೈದ್ಯರಿಂದ ಅರವಳಿಕೆ ಮದ್ದನ್ನು ನೀಡಿ ಚಿರತೆ ಸೆರೆ ಹಿಡಿಯಲಾಗ್ತಾ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಗ್ರಾಮಸ್ಥರು ಮನೆಯಿಂದ ಹೊರಬಾರದಂತೆ ಸೂಚನೆಯನ್ನು ನೀಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಚಿರತೆಯ ಕಾಟಕ್ಕೆ ಗ್ರಾಮಸ್ಥರು ಕಂಗಾಲಾಗಿದ್ದು ಕೊನೆಗೂ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಮುಂದಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಬಂದ್ರು 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 ಅಲ್ಲಿ 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 ಸೂಪರ್ ಸೂಪರ್ ಬಂದ್ರು 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 ಅಲ್ಲಿ 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 ಸೂಪರ್